ಬೈಂದೂರು ತಾಲೂಕು ಗೋಳಿಹೊಳೆ ಗ್ರಾಮದ ಯಲ್ಲೂರಿನಲ್ಲಿ ಮತ್ಸ್ಯ ಬಂಧನ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಿರ್ಮಾಣವಾಗುವ ಮೀನಿನ ಮೌಲ್ಯವರ್ಧಿತ ಖಾದ್ಯಗಳ ಉತ್ಪಾದನಾ ಘಟಕಕ್ಕೆ ನಿನ್ನೆ ಶಿಲಾನ್ಯಾಸ ನೆರವೇರಿದೆ. ಗೋವಿಂದ ಬಾಬು ಪೂಜಾರಿ ಅವರ ಸ್ಥಾಪಿಸಿದ ಹೊಸ ಉದ್ಯೋಗಕ್ಕೆ ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಾರಿಗೆ ಜಲಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ತಾಲೂಕಿನ ಶಾಸಕರು ಶಿಲಾನ್ಯಾಸ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಸಂಸದ BY ರಾಘವೇಂದ್ರ ಅವರು ಉದ್ಘಾಟಿಸಿದ್ದಾರೆ. ಶಿಲಾನ್ಯಾಸ ಶಾಶ್ವತ ಫಲಕವನ್ನು ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟಿ ಅವರು ಅನಾವರಣಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ ಹೆಗ್ಡೆ, ಮೂಡಬಿದರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮನಾಥ್ ಕೋಟ್ಯಾನ್, ಬೈಂದೂರು ಕ್ಷೇತ್ರದ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಹೊಸ ದಾರಿ ತೋರಿಸಲಿ ಎಂದು ಮೂಕಾಂಬಿಕೆಯಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ. ಪರಿಚಯಿಸಿ ಕುಡಿಯುವ ನೀರಿನ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಮಾನ್ಯ ಸಂಸದರ ಹಸ್ತದಿಂದ ಈ ಭಾಗದ ಉದ್ಯಮಕ್ಕೆ ಹೊಸ ಶಕೆಯನ್ನ ಪ್ರಾರಂಭಿಸುವಂತಹ ಮತ್ಸ್ಯ ಬಂಧನ ಪ್ರೈವೇಟ್ ಲಿಮಿಟೆಡ್ ಇದರ ಸಭಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನದ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ. ನಿಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇವತ್ತಿನ ಉತ್ಪಾದನಾ ಘಟಕದ ಶಿಲಾನ್ಯಾಸ ನೆರವೇರಿಸತಕ್ಕಂಥ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹಾಗೆ ಈ ಭಾಗದ ನೆಚ್ಚಿನ ಸಂಸದರು ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುವ ಶ್ರೀ BY ರಾಘವೇಂದ್ರ ಅವರು, ಗೋವಿಂದ ಬಾಬು ಪೂಜಾರಿ ಅವರ ಕನಸುಗಳು ಸಾಕಾರಗೊಳ್ಳಲಿ ಎಂದು ಈ ದೀಪದ ಮೂಲಕ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೀರಿ. ಯುವಕರ ನವನವೀನ ಉದ್ಯಮ ಸಾಹಸಕ್ಕೆ ನಿಮ್ಮ ಕೈಯಲ್ಲಿ ಬೆಳಗುತ್ತಿರುವ ದೀಪ ಹೊಸ ದಾರಿ ತೋರಿಸಲಿ ಎಂದು ಮೂಕಾಂಬಿಕೆಯಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ. ಪರಿಚಯಿಸಿ ಕುಡಿಯುವ ನೀರಿನ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಮಾನ್ಯ ಸಂಸದರ ಹಸ್ತದಿಂದ ಈ ಭಾಗದ ಉದ್ಯಮಕ್ಕೆ ಹೊಸ ಶಕೆಯನ್ನ ಪ್ರಾರಂಭಿಸುವಂತಹ ಮತ್ಸ್ಯ ಬಂಧನ ಪ್ರೈವೇಟ್ ಲಿಮಿಟೆಡ್ ಇದರ ಸಭಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನದ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಹಾಗೆ ಉತ್ಪಾದನೆಯಾದ ಮೀನಿಗೆ ಮಾರುಕಟ್ಟೆ ಬೇಕಲ್ಲ. ಯಾವ ರೀತಿ ಮಾರುಕಟ್ಟೆಗಳು ಅಂತ ಹೇಳಿದ್ರೆ, ಮೀನನ್ನ ಎಲ್ಲಿವರೆಗೆ ಹೋಗಿದ್ದೇವೆ ಅಂತ ಹೇಳಿದ್ರೆ, ನಾವು ಮೀನನ್ನ ಪುಡಿ ಮಾಡುವಂತ ಫ್ಯಾಕ್ಟ್ರಿಗಳನ್ನ ಮಾಡಿ ಲಕ್ಷಾಂತರ ಟನ್ಗಳ ಮೀನುಗಳನ್ನ ನಾವು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರಫ್ತುಗಳನ್ನು ಮಾಡುವಂತ ಕೆಲಸಕ್ಕೆ ಕೈಗಿದ್ದೇವೆ. ಅದರಿಂದಾಗಿ ಸಣ್ಣ ಮೀನಿನ ಉತ್ಪಾದನೆ ಕೊರತೆ ಆಗುತ್ತೆ ಅಂತೇಳಿ ವೈಜ್ಞಾನಿಕವಾಗಿ ಅನೇಕರು ನಮ್ಗೆ ತಿಳಿ ಹೇಳ್ತಾ ಇರೋದನ್ನ ನೀವು ಗಮನಿಸಿದ್ದೀರಿ, ನಮ್ಗೆಲ್ರಿಗೂ ಅರ್ಥ ಆಗುತ್ತೆ. ಆ ಕಾರಣಕ್ಕೆ ನಾವು ಬಲಿತ ಮೀನುಗಳನ್ನು ಹಿಡ್ಕೊಂಡು ಬಂದು ಅದನ್ನ ಮೀನಿನ ಉತ್ಪಾದನೆಗಳ ಮೂಲಕವೇ ಹೆಚ್ಚು ಆದಾಯಗಳನ್ನು ಗಳಿಸಬೇಕು ಅನ್ನುವಂಥ ಪ್ರಥಮ ಹಂತದ ಯೋಜನೆಗೆ ಇವತ್ತು ನಮಗೆ ಆಶ್ರಯ ಕೊಟ್ಟಿರುವಂತಹದ್ದು ಈ ಗೋವಿಂದ ಬಾಬು ಪೂಜಾರಿ ಅವರ ಮತ್ಸ್ಯ ಬಂಧನ ಪ್ರೈವೇಟ್ ಲಿಮಿಟೆಡ್ನ ಕೊಟ್ಟ ಯೋಚನೆ. ಆ ಕಾರಣಕ್ಕೋಸ್ಕರ ಮೀನಿನ ಉತ್ಪಾದನೆ ಮಾಡಬೇಕು, ಮೀನಿನ ಚಿಪ್ಸ್ಗಳನ್ನು ಮಾಡಬೇಕು, ಮೀನಿನ ಖಾದ್ಯಗಳನ್ನು ಮಾಡಬೇಕು, ಅದನ್ನು ಬಹಿರಂಗವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು, ಅದರ ಏಜೆಂಟ್ಗಳನ್ನು ನಾವು ಫಿಕ್ಸ್ ಮಾಡಬೇಕು. ಇವತ್ತು ನಮ್ಮ ಮೀನಿನ ಚಿಪ್ಸ್ ಅಂತ ನಾ ಏನು ಹೇಳಿದ್ನಲ್ಲ, ಬೆಂಗಳೂರು ವಿಧಾನಸೌಧದಲ್ಲಿ ಸಭೆ ಕರೆದಾಗ 100 ಜನ ಅರ್ಜಿ ಹಾಕಿ ನಾವು ಬೇಕಷ್ಟು ಡಿಪಾಸಿಟ್ ಕೊಡ್ತೇವೆ, ನಮ್ಮ ಜಿಲ್ಲೆ ನಮ್ಗೆ ಏಜೆನ್ಸಿ ಕೊಡಿ ಅಂತ ಬಂದಿದ್ದಾರೆ. ಸರ್ವೈಸ್ ಮಾಡೋದು ಕೂಡ ಸುಲಭ ಅಲ್ಲ, ಗುಣಮಟ್ಟವನ್ನು ಉಳಿಸ್ಕೊಳ್ಳೋದು ಕೂಡ ಸುಲಭ ಅಲ್ಲ, ಅತ್ಯಂತ ಕಠಿಣವಾದ